Truth or dare? Dare. Propose me. I love you. ಐ ಏಟ್ ಯು ಟು. ಇವಳನ್ನೇನಾದ್ರೂ ಮದುವೆ ಆಗ್ಬಿಟ್ರೆ ಮನೇನೆ ಲಾರ್ಜ್ ಮಾಡ್ಕೊಂಡು ಬಂದವ್ರಿಗೆಲ್ಲ ಕ್ಯೂ ಸಿಸ್ಟಮ್ ರೂಲ್ಸ್ ಮಾಡ್ಕೊಂಡು ಆಮೇಲೆ ಟೋಕನ್ ಕೊಡಕ್ಕೆ ಅಂತಾನೆ ಇಟ್ಕೊಂಡ್ಬಿಡ್ತಾಳೆ. ಒಂಥರ ಅಳ್ಸೋಗಿರೋ ಪಲಾವ್ ಇದ್ದಂಗೆ ಆಗ್ಬಿಡ್ತದೆ ಇವಳು ಬಾಳು ಒಂದಿನ. ಆದ್ರೂ ಇವಳು ಒಂದಿನ ಹೇಗ್ ಕಾಣಿಸ್ತಾಳೆ ಅಂದ್ರೆ ಅಮಾವಾಸ್ಯೆ ದೇವು ತರ ಕಾಣಿಸ್ತೀಯ. ಅದಕ್ಕೆ ಏನ್ ಮಾಡೋಣ ಅಂತ ಇದೀಯಾ? ಆಡಿಸೋ ಸೂತ್ರ ದೇವರು. ರಿಯಲಿ? ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಅಲ್ಲ ಇವಳು ಹೇಳೋ ರೀತಿ ಹೇಗಿದೆ ಅಂದ್ರೆ ಬಾಳೆಹಣ್ಣ ಇವಳು ತಿನ್ಬಿಟ್ಟು ಸಿಪ್ಪೆನ ಮೇಕೆ ಮೂತಿಗೆ ಒರ್ಸೋ ತರ ಐತೆ. ಅಲ್ಲ ಮಾಡೋದ್ ತಪ್ಪು ಇವಳು, ನೋಡಿದ್ರೆ ನಾವೇನು ತಪ್ಪೇ ಮಾಡಿಲ್ಲ, ಎಲ್ಲ ದೇವ್ರೇ ತಪ್ಪು ಮಾಡ್ಸೋದು ಅನ್ನೋ ತರ ದೇವ್ರ ಮೇಲೆ ಎತ್ತಾಗ್ತಾವಳೆ. ಥೋ ನೀನ್ ಬಾಳ್ಗಿಷ್ಟು ನಮ್ ಕ್ರೇಜಿ ವೆಂಕಿ ಜೋಡ್ ಸಿಗಾಕ. ರಾತ್ರಿ ಎಲ್ಲ ಏನೈತೆ? 3 ಶಾಟ್, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 1 ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ 1 ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟ್. ಏ ಲೋಫರ್ ಮುಂಡೆ, ಥೂ ನಾಯಿ ಮುಂಡೆ, ನಿಂದು ಕಂಡಿದ್ದೀನಿ ಕೂತ್ಕೊಳ್ಳಲಿ. ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ. ಎಲ್ಲಿಗೆ? ಈ ತರ ತಿರ್ಪೆ ಆಟ ಎಲ್ಲ ಬಿಟ್ಟು ನೀನು ಮತ್ತೆ ಸೋನು ಲೌಡ ಇಬ್ರು ಸೇರ್ಕೊಂಡು ಒಂದ್ ದನ ತಗೊಂಡು ದನ ಮೇಸಾಕಾದ್ರೂ ಹೋಗಿ, ಅವಾಗ್ಲಾರು ನಿಮಗ್ ಬುದ್ಧಿ ಬರುತ್ತೆ, ಅಲ್ಲಾರು ದುಡ್ಡು ಸಿಗುತ್ತೆ. ಇಲ್ಲಿ ಯಾಕೆ ಬಂದ್ ಮನ ಮರ್ಯಾದೆ ಹಾಳು ಮಾಡ್ಕೊತೀರಾ? ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ. ಅಯ್ಯೋ ತಾಯಿ, ನನ್ನವ್ವ ನಿಂದಿನ್ನೂ ಮುಗ್ದಿಲ್ವ ಚರಿತ್ರೆ? ಏನು ಬಂದೈತಿ ನಿನಗೆ ರೋಗ? ಕೈ ಸೇರೆ ಅಂದ್ರೆ ಏನವ್ವ ನೀನ್ ಹೇಳೋದ್ ಅರ್ಥ? ಹುಡುಗರ್ಗೆ ಕೆಲ್ಸ ಕೊಡೋದ? ಓಯ್ಯ ಏನ್ ಹೇಳವ? ಆಯ್ತು ಕೇಳಿಸ್ಕೊತೀನಿ. ನೀನಂದ್ರೆ ಇಷ್ಟ ನಂಗೆ. ಚಪ್ಪರ್ ಮುಂಡೆ. ನಿನ್ ಮದ್ವೆ ಆದವ್ರ ಅವ್ರ ಮನೆ ಹಾಳಾಗೋದಂತ ಗ್ಯಾರಂಟಿ. ಮಾತ್ ನಿಲ್ಸೆ, ಬೆಂಕಿಲ್ಲ ತುಂಬ್ಕರ್ಸಲೆ. ಬತ್ತಾಯ್ತೆ ತಿರುಗ್ತೈತೆ ಇರೋ ಯಾರು ಇಲ್ಲದಾಗ ಮುತ್ತನೊಂದು ನೀಡುಬೇಕು. ಚಿ ಪೋಲಿ, ನಮ್ಗಿದೆಲ್ಲ ಇಷ್ಟ ಆಗಲ್ಲ ಹೋಗಲಿ, ನಾವು ತುಂಬಾ ಒಳ್ಳೆಯವರು. ನೀನು ಹಲ್ಕ ನನ್ನ ಮಗನೇ. ಎಲ್ಲರೂ ಕಚರಾಗಳೇ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ಸರಿ ಬಾಸ್ ಆಯ್ತು, ನಾವು ಕೆಟ್ಟವ್ರೆ, ಇನ್ನೊಂದ್ಸತಿ ಈ ತರ ಹೇಳಲ್ಲ. ಓಕೆ ಫ್ರೆಂಡ್ಸ್, ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಂಜಾಯ್ ಮಾಡಿದ್ರೆ ಲೈಕ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಓಕೆ ಫ್ರೆಂಡ್, ಬಾಯ್.